ನಮಸ್ತೆ ವೀಕ್ಷಕರೇ, ಸ್ಪಂದನ ಅಟಿಲ್ ಸೂಪರ್ ರುಚಿ ಸ್ಪಾನ್ಸರ್ಡ್ ಬೈ SRR ಮಸಾಲೆಗಳು ಈ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಆ್ಯಂಡ್ ಪ್ರತಿ ಭಾನುವಾರ ಕೂಡ ಬಂದೇ ಬರ್ತೀವಿ ಏನಾದರೂ ಒಂದು ಡಿಫ್ರೆಂಟ್ ಐಟಮ್ಸ್ ಡಿಶಸ್ ಜೊತೆ. ಆ್ಯಂಡ್ ಇವತ್ತು ನಮಗೆ ಏನೋ ಒಂದು ಸ್ಪೆಷಲ್ ಐಟಮ್ ಕಲಿಸ್ಕೊಡ್ಲಿಕ್ಕೆ ಬಂದಿದ್ದಾರೆ. ಸೊ ನಮ್ಮ ಜೊತೆ ಇದ್ದಾರೆ ಆಶಾ ಮೇಡಮ್ ಆ್ಯಂಡ್ ಇವರು ಉಡುಪಿಯಿಂದ ಬಂದಿದ್ದಾರೆ. ಸೊ ನಮಸ್ತೆ ಮೇಡಮ್. ನಮಸ್ತೆ. ನಮಸ್ತೆ, ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಓಕೆ. ಸೊ ನಾನಂತೂ ರೆಡಿ ಇದ್ದೇನೆ. ಸೊ ನೀವಂತೂ ರೆಡಿ ಇದ್ದೀರಾ ಅಂತ? ಓಕೆ, ಗ್ರೇಟ್. ಆ್ಯಂಡ್ ಮನೆಯಲ್ಲಿ ಈ ಅಡಿಗೆ ಎಲ್ಲ ಮಾಡ್ತಾ ಇರ್ತೀರಾ ಅಂತ ಅಲ್ವಾ? ಹೌದು, ಒಂದು ಹೌಸ್ ವೈಫ್ ಆಗಿದ್ದೇನಲ್ಲ, ಸೊ ಇದೆಲ್ಲ ಕಾಮನ್ ಆಗಿರ್ತದೆ ನಮಗೆ ಅಡಿಗೆ. ಓಕೆ, ಏನೆಲ್ಲ ಸ್ಪೆಷಲ್ ಐಟಮ್ಸ್ ಎಲ್ಲ ಜಾಸ್ತಿ ಮಾಡ್ತಾ ಇರ್ತೀರಾ ಅಂತ ಮನೆಯಲ್ಲಿ? ನಾನು ಜಾಸ್ತಿ ನಾರ್ತ್ ಇಂಡಿಯನ್ ಅಂತ ಕ್ಯೂಸಿನ್ ಎಲ್ಲ ಟ್ರೈ ಮಾಡ್ತಾ ಇರ್ತೇನೆ. ಸೊ ಇಟ್ ಡಿಪೆಂಡ್ಸ್, ಲೈಕ್ ಚೈನೀಸ್, ಸೊ ಕಾಂಟಿನೆಂಟಲ್, ಇಂಡಿಯನ್ ಜಾಸ್ತಿ. ಓಕೆ, ನಮ್ಮ ಮನೆಯಲ್ಲಿ ಎಲ್ಲರಿಗೂ ಫುಡ್ ಅಂದ್ರೆ ಭಾರಿ ಇಷ್ಟ. ಓಕೆ, ಸೊ ನಾನು ವೆರೈಟಿ ಫುಡ್ ಟ್ರೈ ಮಾಡ್ತಾ ಇರ್ತೇನೆ ಮನೆಯಲ್ಲಿ. ಸೊ ದೇ ಲವ್ ಇಟ್, ಲೈಕ್ ಎಸ್ಪೆಷಲಿ ನನ್ನ ಮಗಳಿಗೆ ಕೂಡ ಭಾರಿ ಇಷ್ಟ. ಸೊ ಎಲ್ಲರಿಗೂ ಇಷ್ಟ ಆದ್ರೆ ನಮಗೆ ಕುಕಿಂಗ್ ಮಾಡ್ಲಿಕ್ಕೂ ಬಹಳ ಇಷ್ಟ ಆಗುತ್ತೆ ಅಲ್ವಾ? ಸೊ ಮೇಡಮ್, ನೀವು ಮನೆಯಲ್ಲಿ ಯಾವ ಮಸಾಲೆಗಳನ್ನ ಯೂಸ್ ಮಾಡ್ತೀರಾ? ನಾನು ಎಸ್ಪೆಷಲಿ SRR ಮಸಾಲ ಯೂಸ್ ಮಾಡ್ತೀನಿ. ನನ್ನ ತಾಯಿ ಮನೆಯಿಂದ ಸ್ಟಾರ್ಟ್ ಆಗಿದೆ SRR ಮಸಾಲ. ಸೊ ಐ ಪ್ರಿಫರ್ ದಟ್ ಮಸಾಲ. ಸೊ ದಟ್ ಇಸ್ ದಿ ಬೆಸ್ಟ್. ಐ ಪ್ರಿಫರ್ ದಟ್. ಓಕೆ, ಸೊ ಗ್ರೇಟ್. ಅಂಡ್ ನೀವು ರೆಡಿ ಇದ್ದೀರಾ? ಹಾಗಾದ್ರೆ ಏನ್ ಮಾಡ್ಲಿಕ್ಕೆ ಇವತ್ತು ರೆಡಿ? ಇವತ್ತು ನಾನು ಕೀಮಾ ಮಟರ್ ವಿತ್ ಮೊಜರೆಲ್ಲಾ ಚೀಸ್ ಕಟ್ಲೆಟ್ ಮಾಡ್ತಾ ಇದ್ದೇನೆ. ಓಕೆ ಮೇಡಮ್, ನೀವೀಗ ಒಂದು ಡಿಶ್ ಮಾಡ್ಬೇಕಂತ ರೆಡಿ ಇದ್ದೀರಾ. ಸೊ ಅದಕ್ಕೆ ಏನೆಲ್ಲ ರೆಡಿ ಮಾಡ್ಬೇಕು? ಈಗ ಸ್ಟಾರ್ಟಿಂಗ್ ರೆಡಿ ಮಾಡಿ ಇಟ್ರೆ ಒಳ್ಳೇದಲ್ವಾ ಅಂತ. ಹಾಗೆ ಏನೆಲ್ಲ ಬೇಕು ಅದಕ್ಕೆ? ನಾನು ಕೆಲವು ಮಸಾಲೆಗಳೆಲ್ಲ ರೆಡಿ ಮಾಡಿ ಇಟ್ಟಿದ್ದೇನೆ. ಓಕೆ. ಸೊ ಫಸ್ಟ್ ನಾವು ಇದು ಸಾಟೆ ಮಾಡ್ಲಿಕ್ಕೆಲ್ಲ ನಾವು ಆಯಿಲ್ ಬೇಕು. ಫಸ್ಟ್ ನಮಗೆ ಆಯಿಲ್ ಬೇಕು. ದೆನ್ ವಿ ಯೂಸ್ ಒಂದು ಆನಿಯನ್, ಒಂದು ಆನಿಯನ್, ಒಂದು ಟೊಮೆಟೊ, ಮತ್ತೆ ಕೊರಿಯಾಂಡರ್ ಲೀವ್ಸ್, ಗ್ರೀನ್ ಪೀಸ್, ಜಿಂಜರ್ ಗಾರ್ಲಿಕ್ ಪೇಸ್ಟ್, ಮತ್ತೆ ಮ್ಯಾಶ್ ಮಾಡಿದ ಪೊಟೆಟೊ, ಅದು ಬೈಂಡ್ ಮಾಡ್ಲಿಕ್ಕೆ ಬೇಕು ನಮಗೆ. ಸೊ ಇದು ಚಿಕನ್ ಕೀಮಾ ಅಂಡ್ ಮೊಜರೆಲ್ಲಾ ಚೀಸ್. ಮತ್ತೆ ಈ ಮಸಾಲೆಯಲ್ಲಿ ಉಪ್ಪಂತೂ ಬೇಕೇ ನಮಗೆ. ಸೊ ಟರ್ಮರಿಕ್ ಪೌಡರ್, ಮತ್ತೆ ಚಿಲ್ಲಿ ಪೌಡರ್, ಮತ್ತೆ ಬಫತ್ ಮಸಾಲ. ನಾನು ಬಫತ್ ಮಸಾಲ ಯೂಸ್ ಮಾಡ್ತಾ ಇದ್ದೇನೆ ಇದಕ್ಕೆ. ಇದರಲ್ಲಿ ನಮ್ಮ SRR ಮಸಾಲೆಗಳು ಜಾಸ್ತಿ ಇದರಲ್ಲಿ ಅಲ್ವಾ? ಹಾಗಾಗಿ ಸ್ವಲ್ಪ ಜಾಸ್ತಿ ಟೇಸ್ಟ್ ಬರಬಹುದು. ಸೊ ಇಷ್ಟು ನಾವು ರೆಡಿ ಮಾಡಿ ಇಡಬೇಕು. ಮತ್ತೆ ಬ್ರೆಡ್ ಅಂತೂ ನಮಗೆ ಇದು ಮಾಡ್ಲಿಕ್ಕೆ, ಅದು ಸ್ಟಫಿಂಗ್ ಅನ್ನು ಇದರೊಳಗೆ ಹಾಕಿ ನಾವು ಇದು ಎಗ್ ವಾಶ್ ಅಲ್ಲಿ ಡಿಪ್ ಮಾಡಿ ಓಟ್ಸ್ ಅಲ್ಲಿ ರೋಲ್ ಮಾಡ್ತೀವಿ. ಸೊ ಓಟ್ಸ್ ಇಸ್ ಒನ್ ಹೆಲ್ದಿ, ಐ ಪ್ರಿಫರ್ ಓಟ್ಸ್. ಇಲ್ಲದಿದ್ರೆ ನಿಮ್ಗೆ ಕಾರ್ನ್ ಫ್ಲೇಕ್ಸ್ ಕೂಡ ಯೂಸ್ ಮಾಡಬಹುದು, ಸ್ವಲ್ಪ ಕ್ರಶ್ ಮಾಡಿ. ಇದು ಹೆಲ್ದಿ. ಓಟ್ಸ್ ಇಸ್ ಬಿಟ್ ಹೆಲ್ದಿ. ಸೊ ಹಾಗಾಗಿ ಇಷ್ಟು ನಾವು ರೆಡಿ ಮಾಡಲೇಬೇಕು ಅಲ್ವಾ? ಓಕೆ, ನಾವು ಹಾಗಾದ್ರೆ ರೆಡಿ ಮಾಡೋಣ. ಎಸ್ ಮೇಡಮ್, ಈಗ ಆಲ್ರೆಡಿ ಬಿಸಿ ಆಗಿದೆ. ಏನು ಮಾಡಬೇಕು ಸ್ಟಾರ್ಟಿಂಗ್? ಸೊ ಫಸ್ಟ್ ನಾನು ಸ್ವಲ್ಪ ಆಯಿಲ್ ಹಾಕ್ತೇನೆ. ಓಕೆ. ಸೊ ಕೋಕೋನಟ್ ಆಯಿಲ್ ಯಾವುದು ಆಯಿಲ್? ಈಗ ನಾನು ಕೋಕೋನಟ್ ಆಯಿಲ್ ಯೂಸ್ ಮಾಡ್ತಾ ಇದ್ದೇನೆ. ಕೋಕೋನಟ್ ಆಯಿಲ್ ಸ್ವಲ್ಪ ಜಾಸ್ತಿ ಟೇಸ್ಟ್ ಟೇಸ್ಟ್ ಕೊಡ್ತದೆ, ಸ್ವಲ್ಪ ಹೆಲ್ತಿಗೂ ಒಳ್ಳೇದು. ಓಕೆ, ಎಸ್. ಈಗ ನಾನು ಸ್ವಲ್ಪ ಆನಿಯನ್, ಇದು ಒಂದು ಆನಿಯನ್. ಓಕೆ, ಒಂದು ಆನಿಯನ್. ಸೊ ಇದನ್ನು ಸ್ವಲ್ಪ ಸ್ಟಾರ್ಟಿಂಗು ಫ್ರೈ ಮಾಡಬೇಕು ಆನಿಯನ್ ಅನ್ನ. ಓಕೆ, ಫಸ್ಟಿಗೆ ನಾವು ಆಯಿಲ್ ಹಾಕಿದ್ವಿ, ಅದಾದ ನಂತರ ನಮ್ಮ ಆನಿಯನ್, ಅದ ನಂತರ ನಾನು ಸ್ವಲ್ಪ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕ್ತೇನೆ. ಓಕೆ, ಎಸ್. ಇದು ಎಷ್ಟು ಬೇಕಾಗುತ್ತೆ ಮೇಡಮ್? ಇದೊಂದು 1 ಟೀ ಸ್ಪೂನ್. ಓಕೆ, ಡನ್. ಓಕೆ, ಎಸ್. ಜಾಸ್ತಿ ಬೇಡ ಅಲ್ವಾ? 1 ಟೀ ಸ್ಪೂನ್ ಸಾಕು, ಯಾಕಂದ್ರೆ ನಾನು ಕ್ವಾಂಟಿಟಿ ಸ್ವಲ್ಪ ಕಡಿಮೆ ಮಾಡಲ್ಲ. ಇಟ್ ಡಿಪೆಂಡ್ಸ್ ಆನ್ ದ ಕ್ವಾಂಟಿಟಿ ವಾಟ್ ಯು ಮೇಕ್. ಎಸ್. ಈಗ ನಾನು ಇರೋದು ಒಬ್ಬನೇ, ಸೊ ಹಾಗಾಗಿ ಇಷ್ಟೇ ಸಾಕು. ಓಕೆ. ಸೊ ಈಗ ನಾನು ಟೊಮೆಟೊ ಹಾಕ್ತೀನಿ. ಹೌದು. ಸೊ ವೀಕ್ಷಕರು, ಇದಾದ್ಮೇಲೆ ಟೊಮೆಟೊ ಹಾಕಿ ಸ್ವಲ್ಪ ಫ್ರೈ ಮಾಡೋದಲ್ವಾ? ಎಸ್. ಈಗ ಆಲ್ರೆಡಿ ಕಲರ್ ಬ್ರೌನಿಶ್ ಬಂತು ಲೈಟ್ ಆಗಿ. ಓಕೆ, ಈ ಟೊಮೆಟೊ ಸ್ವಲ್ಪ ಒಳ್ಳೆ ಫ್ರೈ ಆಗಲಿ, ಕುಕ್ ಆಗಬೇಕು. ಸೊ ಮೇಡಮ್, ಇದಾದ್ಮೇಲೆ ಸ್ವಲ್ಪ ಉಪ್ಪು ಹಾಕುವ ನಾವು. ಓಕೆ, ಉಪ್ಪು ಎಷ್ಟು ಬೇಕಾಗುತ್ತೆ ಮೇಡಮ್? ಉಪ್ಪು ಒಂದು ಸ್ವಲ್ಪ ಬೇಡಲ್ಲ, ರುಚಿಗೆ ತಕ್ಕಷ್ಟು. ಓಕೆ, ಉಪ್ಪು ಇಲ್ದಿದ್ರೆ ಯಾವುದು ಟೇಸ್ಟ್ ಅಂತೂ ಬರ್ಲಿಕ್ಕೆ ಸಾಧ್ಯ ಇಲ್ಲ, ಉಪ್ಪು ಬೇಕೇ ಬೇಕು. ಓಕೆ, ನಾವು ಮೊದಲು ಸ್ವಲ್ಪನೇ ಹಾಕುದು ಉಪ್ಪು, ಅದು ಜಾಸ್ತಿ ಆದ್ರೆ ಮತ್ತೆ ತಿನ್ಲಿಕ್ಕಾಗಲ್ಲ. ನಾನೀಗ ಸ್ವಲ್ಪ ಟರ್ಮರಿಕ್ ಹಾಕ್ತೇನೆ, ಹಳದಿ, ಒಂದು 1/4 ಟೀ ಸ್ಪೂನ್. ಓಕೆ, 1/4 ಟೀ ಸ್ಪೂನ್. ಓಕೆ, ಇದಾದ್ಮೇಲೆ ನೆಕ್ಸ್ಟ್ ಏನು ಹಾಕ್ತೀರಾ? ಚಿಲ್ಲಿ ಪೌಡರ್ ಹಾಕ್ತೇನೆ. ಚಿಲ್ಲಿ ಪೌಡರ್ ಒಂದು 1/2 ಟೇಬಲ್ ಸ್ಪೂನ್. ಓಕೆ, ಜಾಸ್ತಿ ಹಾಕಿದ್ರೆ ಜಾಸ್ತಿ ಖಾರ ಆಗುತ್ತೆ. ಹೌದು, ಕೆಲವರಿಗೆ ಖಾರ ಇಷ್ಟ ಆದವರು ಜಾಸ್ತಿ ಹಾಕ್ಬೋದು, ಯಾಕೆಂದ್ರೆ ಈ ಬಫತ್ ಮಸಾಲದಲ್ಲಿ ಕೂಡ ಸ್ವಲ್ಪ ಸ್ಪೈಸಿ ಇರುತ್ತೆ. ಸೊ ಯು ಮೇಕ್ ಶೋರ್ ಲೈಕ್ ಸ್ವಲ್ಪನೇ ಹಾಕೋದು ಒಳ್ಳೇದು. ಈಗ ನಾನು ಬಫತ್ ಮಸಾಲ ಒಂದು ಟೇಬಲ್ ಸ್ಪೂನ್ ಹಾಕ್ತೇನೆ.
ಇದರಲ್ಲಿ ಒಳ್ಳೆ ಟೇಸ್ಟ್ ಬರುತ್ತೆ Okay, ಬಫತ್ ಇದ್ರಲ್ಲಿ ಮಸಾಲ. ಅಲ್ವಾ? ಹೌದು. ಹಾ, ಹಾ. ಮೀಟ್ ಎಲ್ಲ ಯಾವುದಾದ್ರೂ ನಾವು ಮಾಂಸದು ಯಾವುದಾದ್ರೂ ಯೂಸ್ ಮಾಡುವಾಗ ಈ ಒಂದು ನಾವು ಜಾಸ್ತಿ ಮಸಾಲೆ. ಬಫತ್ ಮಸಾಲವೇ ಯೂಸ್ ಮಾಡೋದು. ಯಾ. ಓಕೆ ಎಸ್. ಈಗ ಸ್ವಲ್ಪ ನೀರು ಹಾಕ್ಕೊಡ್ತೇನೆ. ಓಕೆ, ನೀರು ಹಾಕಬೇಕಾಗುತ್ತೆ. ಎಷ್ಟು ಹಾಕ್ಬೇಕು ಮೇಡಮ್? ಸ್ವಲ್ಪ ಸಾಕು. ಸ್ವಲ್ಪ ಸಾಕು. ಸಾಕು. ಇಲ್ಲದದು ಕರಟಿ ಹೋಗುತ್ತಲ್ಲ Okay, ಅದು. ಮಸಾಲೆ. ಈಗ ನಾನು ಗ್ರೀನ್ ಪೀಸ್ Okay, green ಒಂದು peas. ಹಾಫ್ ಕಪ್ ಅಷ್ಟು, ಓಕೆ, ಹಾಫ್ ಕಪ್. ಮತ್ತೆ ಕೀಮಾ ಒಂದು ಕಪ್. Okay. ಇದು ಚಿಕನ್ ಕೀಮಾ. ಓಕೆ, ನಿಮಗೆ ಬೇರೆ ಯಾವ್ದು ಕೀಮಾ ಯೂಸ್ ಮಾಡ್ಬೋದು. Use ಮಟನ್ ಮಾಡ್ಬೋದು ಅಲ್ವಾ? ಮಟನ್ ಮಾಡ್ಬೋದು. ಓಕೆ. ಬಟ್ ಚಿಕನ್ ಇಸ್ ಐ ಲವ್ ಇಟ್. ಏನೋ ಒಂದು ಡಿಫ್ರೆಂಟ್ ಟೇಸ್ಟ್ ಅದು ಹೌದು, ಗೊತ್ತಾಗ್ತದೆ ಆ ಸ್ಮೆಲ್ಲಲ್ಲೇ. ಹೌದು ಹೌದು. ಓಕೆ, ಸ್ವಲ್ಪ ನೀರು ಹಾಕ್ತೇನೆ ನಾನು. ಸರಿ, ಎಷ್ಟು ಮೇಡಮ್? ಸ್ವಲ್ಪ ಒಂದು ಬೇಯಲಿಕ್ಕೆ ಅಷ್ಟು ಸ್ವಲ್ಪ ಸಾಕು. ಸಾಕು ಸಾಕು. ಯಾ. ಅಂತ ಏನೀಗ ಓಕೆ, ಆಲ್ಮೋಸ್ಟ್ ಆಗಿದೆ. Almost ಆಗಿದೆ. ಎಸ್. Okay. ಈಗ ನಾವು ಅದನ್ನು ಎಸ್ ತೆಗ್ದು. ಎಸ್. ಓಕೆ, ಈಗ ಈಗ ಆಲ್ರೆಡಿ ಜಾಸ್ತಿ ಹೌದು, ಬೇಯಲಿಕ್ಕಿಲ್ಲ. ನಾನು ಗ್ಯಾಸ್ ಆಫ್ ಮಾಡಿದ್ದೇನೆ. ಆಫ್ ಮಾಡಬೇಕು ಈಗ. ಹೌದು, ಓಕೆ, ಹೌದು. ಸೊ ಇದಾದ್ಮೇಲೆ ಏನು ಮಾಡಬೇಕು? ಓಕೆ, ಇದನ್ನು ನಾವೀಗ ಈ ಬ್ರೆಡ್ ಅನ್ನು ಓಕೆ ಎಡ್ಜಸ್ ಅನ್ನು ಕಟ್ ಮಾಡಿ ಓಕೆ ಕಟ್ ಮಾಡ್ತೇನೆ. ಎಸ್. ಇದನ್ನು ರೋಲ್ ಮಾಡ್ತೇನೆ ನಾನು. ಓಕೆ, ರೋಲ್ ಮಾಡಬೇಕಾಗುತ್ತಲ್ವಾ? Yes, yes. ಸ್ವಲ್ಪ ಸ್ವಲ್ಪ ರೋಲ್ ಮಾಡಿದ್ರೆ ಫ್ಲಾಟನ್ ಆಗಿ. ಓಕೆ, ಹೌದು ಸ್ವಲ್ಪ ಈಸಿ ಆಗುತ್ತೆ ಹೌದು ಅಲ್ವಾ? ಹೌದು ಹೌದು. ಓಕೆ, Yes. ಇದಾದ್ಮೇಲೆ ನಾನೀಗ ಒಂದು ಬೌಲ್ ತಗೊಳ್ತೇನೆ. ಓಕೆ, ಅದರಲ್ಲಿ ಇದು ಕೀಮವನ್ನು ಸ್ವಲ್ಪ ಹಾಕಿ ಹಾಕು. ಓಕೆ, ನಾವೀಗೆಲ್ಲ ಮಿಕ್ಸಿಂಗ್ ಮಾಡುವ. ಎಸ್ ಎಸ್ ಎಸ್. ಈಗ ಮಿಕ್ಸಿಂಗ್ ಮಾಡಬೇಕಾಗುತ್ತಲ್ವಾ? ಓಕೆ, ಸ್ಟಫಿಂಗಿಗೆ ಬೇಕಲ್ಲ ನಮಗೆ, ಓಕೆ, ಎಷ್ಟು ಬೇಕಷ್ಟು ಹಾಕಿ. ಹಾ, ಎಸ್. ಈಗ ನಾನು ಪೊಟೆಟೊ ಮ್ಯಾಶ್ ಮಾಡಿ ತಂದಿದ್ದೇನೆ. ಓಕೆ ಓಕೆ ಸೊ ಅದನ್ನೇ ನಾವು ಯೂಸ್ ಮಾಡುವ. ಓಕೆ, ನಾನೊಂದು ಒಂದು ಪೊಟೆಟೊ ತಕೊಂಡಿದ್ದೇನೆ. ಓಕೆ ಓಕೆ ಓಕೆ. ಡಿಪೆಂಡ್ಸ್ ಆನ್ ಕ್ವಾಂಟಿಟಿ ಎಸ್ ಅಲ್ವಾ? ಹೌದು ಹೌದು. ಓಕೆ ಮತ್ತೆ ನಾನು ಕೊತ್ತಂಬರಿ ಸೊಪ್ಪು, ಓಕೆ, ಸ್ವಲ್ಪ ಕೊತ್ತಂಬರಿ ಸೊಪ್ಪು. ಎಸ್. ಪೊಟೊಟೊ ಆದ್ಮೇಲೆ ಕೊತ್ತಂಬರಿ ಸೊಪ್ಪು ಹಾಕಬೇಕು. ಓಕೆ, ಎಸ್. ಸೊ ನಾನೀಗ ಒಂದು ಸ್ಪೂನ್ ತಕೊಂಡು ಎಸ್. ಫೋಕ್ ಓಕೆ, ಇದನ್ನೆಲ್ಲ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡುವ. ಮಿಕ್ಸ್ ಮಾಡಬೇಕಾಗುತ್ತೆ. ಓಕೆ ಓಕೆ. ಸೊ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ಪೊಟ್ಯಾಟೊ ಮತ್ತು ನಮ್ಮ ಮಸಾಲೆ ಯಾವ ರೆಡಿ ಮಾಡಿದ್ರಿ. ಅದಾದ್ಮೇಲೆ ಈಗ ಕೊತ್ತಂಬರಿ ಸೊಪ್ಪು ಹಾಕಿದ್ರಲ್ವಾ? ಹೌದು. ಸೊ ಇದನ್ನೆಲ್ಲ ಮಿಕ್ಸ್ ಮಾಡ್ತಾ ಇರಬೇಕು. ಸೊ ಈಗ ಬ್ರೆಡ್ಡಿನಲ್ಲಿ ಹ್ಞೂ, ಮೊದಲು ಸ್ವಲ್ಪ ನಾನು ಮೊಜರೆಲ್ಲ ಚೀಸ್ ಹಾಕ್ತೇನೆ. Okay. ಇದು ನಾನು ಮೊಜರೆಲ್ಲ ಚೀಸ್ ತಗೊಂಡದ್ದು. ಎಸ್ ಎಸ್ ಸೊ ಎಸ್. ಈ ಚೀಸ್ ಬೇಕೇ ಅದರದ್ದು ಏನಾದರೂ? ಡಯಟ್ ಕಾನ್ಶಿಯಸ್ ಇದ್ದವರು ಸ್ವಲ್ಪ ಸ್ಕಿಪ್ ಮಾಡ್ಬೋದು. ಓಕೆ, ಆದ್ರೆ ಅದೇ ಕೇಳಿದ್ ನಾನು. ನಾನು ಜಾಸ್ತಿ ಮಕ್ಕಳಿಗೋಸ್ಕರ ಮಾಡೋದೇನು, ಮಕ್ಕಳಿಗೆ ಭಾರಿ ಇಷ್ಟ ಫುಡ್, ಎಸ್ಪೆಷಲಿ ಇಂಥದೆಲ್ಲ ಸ್ನಾಕ್ಸ್ ಎಲ್ಲ ಮಕ್ಕಳಿಗೆ ಭಾರಿ ಇಷ್ಟ ಆಗುತ್ತೆ. ಸೊ ಶಾಲೆಯಿಂದ ಬಂದ ಕೂಡಲೇ ಮಕ್ಕಳು ಸ್ನಾಕ್ಸಿಗೆ ಕ್ರೇವ್ ಮಾಡ್ತಾರೆ. ಓಕೆ, ಫಸ್ಟಿಗೆ ಚೀಸ್ ಹಾಕ್ಬೇಕಾಗುತ್ತೆ. ಸ್ವಲ್ಪ ಚೀಸ್ ಹಾಕ್ತೇನೆ ನಾನು. ಓಕೆ ಓಕೆ. ಮೇಲೆ ಸ್ವಲ್ಪ ಚೀಸ್ ಹಾಕ್ತೇನೆ. ಓಕೆ ಓಕೆ. ಚೀಸ್ ಹಾಕಿದಷ್ಟು ರುಚಿ ಇರುತ್ತೆ. ರುಚಿ ಇರುತ್ತೆ. ಈಗ ಇದನ್ನು ಕವರ್ ಮಾಡ್ತೇನೆ ಕವರ್ ನಾನು. ಮಾಡಬೇಕಾಗುತ್ತೆ. Yes. ಓಕೆ ಓಕೆ. ಅದೀಗ ಎಸ್. ಸ್ವಲ್ಪ ಆ ಕಡೆ ಇಡುವ. ಸೊ ಇದು ಕವರ್ ಆದ ನಂತರ ನನಗೆ ಒಂದು ಇಂಥದ್ದು ಪಾತ್ರೆ, ಇಟ್ ಕ್ಯಾನ್ ಬಿ ಕುಕ್ಕಿ ಕಟ್ಟರ್ ಕೂಡ ಯೂಸ್ ಮಾಡಬಹುದು. Okay, ಇದನ್ನು ಜಸ್ಟ್ ಕಟ್ ಮಾಡ್ಲಿಕ್ಕೆ ನನಗೆ. ಸೊ Okay, ಕುಕ್ಕಿ ಸ್ವಲ್ಪ ಕಟ್ಟರ್ shape ಬರ್ಲಿಕ್ಕೆ. ರೌಂಡ್ ಶೇಪ್ ಬರ್ಲಿಕ್ಕೆ. Okay, okay. ಸೊ ಇದನ್ನಿಟ್ಟು ಜಸ್ಟ್ ಪ್ರೆಸ್ ಮಾಡಬೇಕು. ಪ್ರೆಸ್ ಮಾಡಬೇಕು. ಎಸ್. ಸೊ ದಿಸ್ ಸೈಡ್ಸ್ ಎಡ್ಜಸ್ ಎಲ್ಲ ನಾವು ತೆಗಿಯುವ. ಓಕೆ, ನಮಗೆ ಅದು ಬೇಡ. ಎಸ್. ಓಕೆ ಓಕೆ. ಇದರಲ್ಲಿ ನಾವೀಗ ಒಟ್ಟು ಮಾಡ್ತಿದ್ದೇವೆ, ಅದರಲ್ಲಿ ಏನಾದರೂ ಮಾಡ್ಲಿಕ್ಕೆ ಆಗ್ತದಾ? ಅದು ಡಿಪೆಂಡ್ಸ್ ಅಲ್ವಾ? ಎಸ್ ಎಸ್. ಓಕೆ ಓಕೆ. ಎಸ್. ಸೊ ಆ ಥರ ಒಂದು ಈ ಥರ ಕಪ್ ಯೂಸ್ ಮಾಡಬೇಕಾಗುತ್ತಲ್ವಾ, ಸ್ವಲ್ಪ ಶೇಪ್ ಬರಲಿಕ್ಕೆ? ಹೌದು. ಓಕೆ. ಈಗ ಇದನ್ನು ನಾನು ಸ್ವಲ್ಪ ನೀರು ಮುಟ್ಟಿಸ್ಬೇಕಾಗುತ್ತೆ. ಎಸ್. ಯಾಕೆಂದ್ರೆ ನೀರು ಮುಟ್ಟಿಸದಿದ್ರೆ ಇದು ಬ್ರೇಕ್ ಆಗ್ತದೆ. ಓಕೆ ಓಕೆ ಓಕೆ. ಸೊ ಸ್ಪೂನಲ್ಲಿ ವೀಕ್ಷಕರೇ ಕರೆಕ್ಟಾಗಿ ನೋಡ್ತಾರೆ ಏನು ಮಾಡಬೇಕು ಅಂತ. ಸೊ ನೀರು ಯಾಕೆ ಆಗುದಂದ್ರೆ ಸ್ವಲ್ಪ ಹೌದು, ಇದು ಬ್ರೆಡ್ ಡ್ರೈ ಅಲ್ವಾ? ಡ್ರೈ. ಓಕೆ. ಸೊ ಅದು ಬಿಡುತ್ತೆ, ನನಗೆ ಓಪನ್ ಆಗ್ತಾ ಇರ್ತದೆ. ಓಕೆ ಓಕೆ. ಸೊ ನಮ್ಗೆ ಈಗ ಫ್ರೈ ಮಾಡ್ಬೇಕಾದ್ರೆ ಅದು ಚೀಸ್ ಎಲ್ಲ ಮತ್ತೆ ಹೊರಗೆ ಬರ್ತದೆ ಓಕೆ ಫ್ರೈ ಮಾಡುವಾಗ. ಓಕೆ. ಸೊ ಇದನ್ನು ಚಂದ ಮಾಡಿ ಎಸ್. ಹೀಗೆ ಇಟ್ಟು ಓಕೆ. ಹಿಂಬದಿ ಕೂಡ ಸ್ವಲ್ಪ ಹಾಕುವ. ಎಸ್. ಹೀಗೆ ನೋಡ್ತಾ ಇರುವಾಗ ನಮಗೆ ಇಡ್ಲಿ ತರ ಕಾಣ್ತದೆ. ಇಡ್ಲಿ ತರ ಕಾಣ್ತದೆ. ಓಕೆ. ಎಸ್. ಓಕೆ. ಸೊ ಈಗ ನಾನು ಎಗ್ ವಾಶ್ ತಂದಿದ್ದೇನೆ. ಇದು ಎಗ್ 2 ಎಗ್ಸ್ ತಗೊಂಡಿದ್ದೇನೆ. ಓಕೆ. ಚೆನ್ನಾಗಿ ಬೀಟ್ ಮಾಡಿದ್ದೇನೆ. Okay, ಸೊ ಅದರಲ್ಲಿ ನಾನು ಡಿಪ್ ಮಾಡಿ. ಓಕೆ. ನೀರು ಹಾಕಿದ ನಂತರ ನೋಡಿ ಅದು ಯಾವ ತರ ಅಂದ್ರೆ ಎಸ್ ಬೈಂಡ್ ಆಗಿರ್ತದೆ. ಹೌದು, ಒಳ್ಳೆ ಬೈಂಡ್ ಆಗಿರ್ತದೆ. ಓಕೆ. ಸೊ ನಾನು ಸ್ವಲ್ಪ ಓಟ್ಸ್ ಅಲ್ಲಿ ಅದನ್ನು ಡಿಪ್ ಮಾಡ್ತೇನೆ. ಓಕೆ. ಸೊ ನೀವು ಹೇಳಿದಾಗನೇ ಸ್ವಲ್ಪ ಹೆಲ್ತ್ಗೆ ಒಳ್ಳೇದು ಅಲ್ವಾ? ಹೌದು. ಓಟ್ಸ್. ಓಟ್ಸ್ ಬಿಟ್ಟು ಏನು ಬೇರೆ ಹಾಕ್ಬೋದು? ಕಾರ್ನ್ಫ್ಲೇಕ್ಸ್ ಹಾಕ್ಬೋದು. ಓಕೆ ಓಕೆ. ಎಸ್. ಕಾರ್ನ್ಫ್ಲೇಕ್ಸ್ ಹಾಕಿದ್ರೆ ಸ್ವಲ್ಪ ಸ್ವಲ್ಪ ಕ್ರಶ್ ಮಾಡಬೇಕು ಕಾರ್ನ್ಫ್ಲೇಕ್ಸ್ ಅನ್ನು. ಓಕೆ. ಈಗ ನಾವು ಎಣ್ಣೆಯನ್ನು ಕಾಯಿಸ್ಲಿಕ್ಕೆ ಇಡುವ. ಓಕೆ ಓಕೆ ಓಕೆ.
ಓಕೆ ಮೇಡಮ್, ಈಗ ಎಣ್ಣೆ ಬಿಸಿ ಆಯ್ತು. ಎಣ್ಣೆ ಬಿಸಿ ಆಯ್ತು ಅಲ್ವಾ? ಹೌದು. ಓಕೆ, ಸೊ ಎಣ್ಣೆ ಬಿಸಿ ಆದ ನಂತರ ಏನು ಅಂತ? ಹೌದು, ಇದನ್ನು ಓಕೆ, ಸೇಫ್ಟಿ ಪರ್ಪಸ್. ಓಕೆ. ಆಯಿಲ್ ಅಲ್ಲಿ ಯಾವತ್ತು ಇದು ಮಾಡುವಾಗ ಸ್ವಲ್ಪ ಸೇಫ್ಟಿ. ಸ್ವಲ್ಪ ಈಗ ಜಾಸ್ತಿ ಮಾಡ್ತೇನೆ. ಓಕೆ, ಅದನ್ನು ಚೆನ್ನಾಗಿ ಫ್ರೈ ಆಗಲಿ. ಹೌದು, ಚೆನ್ನಾಗಿ ಫ್ರೈ ಆಗಲಿ. ಫ್ರೈ ಆಗಬೇಕಾಗ್ತದೆ ಅಲ್ವಾ? ಓಕೆ, ಡನ್. ಈಗ ಆಲ್ರೆಡಿ ಸ್ವಲ್ಪ ಬ್ರೌನಿಶ್ ಆಗಿದೆ. ಆಗ್ತಾ ಬಂದಿದೆ. ಸ್ವಲ್ಪ ಇನ್ನೊಂದು ಬದಿ ಕೂಡ ಸ್ವಲ್ಪ ಬ್ರೌನ್ ಆದ ನಂತರ ನಾವು ತೆಗೆಯುವ. ಓಕೆ ಓಕೆ ಓಕೆ. ನೋಡಿ, ಅದು ಸೈಡ್ ನಾವು ಇದು ಮಾಡಿದ್ರಿಂದ ನೀರಲ್ಲಿ ಬ್ರೆಡ್ ಅನ್ನು ಚಂದ ಮಾಡಿ ಮುಟ್ಟಿಸಿದ್ರಿಂದ ಅದು ಸೈಡ್ ಏನ್ ಬಿಡಲ್ಲ. ಓಕೆ, ನೀರಲ್ಲಿ ಸ್ವಲ್ಪ ಮೇನ್ ಅಲ್ವಾ? Yes. ಸೊ ನೀರು ಹಾಕಲಿಲ್ಲ. ಅಂಡ್ ಎಗ್ ಕೂಡ, ಎಗ್ ಈಸ್ ಆಲ್ಸೋ ಬೈಂಡಿಂಗ್ ಗೆ ನಮಗೆ ಎಗ್ ಬೇಕು. ಯಾಕಂದ್ರೆ ನಾವು ಎಗ್ ಹಾಕದಿದ್ರೆ ಅದೆಲ್ಲ ಬ್ರೆಡ್ ಓಪನ್ ಆಗುತ್ತೆ, ಇಲ್ಲದಿದ್ರೆ ಓಟ್ಸ್ ಹಾಕಿದ್ದು ಕೂಡ ಎಲ್ಲ ಬಿಡುತ್ತೆ. ಸೊ ಓಟ್ಸ್ ಕೂಡ ಬಿಡಲ್ಲ. ಹಾಕೋದ್ರಿಂದ ಸ್ವಲ್ಪ ಜಾಸ್ತಿ ಟೇಸ್ಟ್ ಬರುತ್ತೆ ಅಂತ ಅಲ್ವಾ? ಏನೋ ಡಿಫರೆಂಟ್ ಟೇಸ್ಟ್ ಕೊಡುತ್ತೆ. ಹೌದು ಹೌದು. ಓಕೆ, ಈಗ ಆಗಿದೆ. ನಾವೊಂದು ಪ್ಲೇಟ್ ಅಲ್ಲಿ ತೆಗೆಯುವ. ಎಸ್, ಈಗ ಪ್ಲೇಟ್. ಈಗ ಕೀಮಾ ಮಟರ್ ಚೀಸಿ ಕಟ್ಲೆಟ್ ರೆಡಿ ಆಗಿದೆ. ಓಕೆ ಮೇಡಮ್, ಓಕೆ, ಥ್ಯಾಂಕ್ ಯು. ಟೇಸ್ಟ್ ಮಾಡಿ ಹೇಳಿ ಹೇಗೆ. ಓಕೆ, ಟೇಸ್ಟ್ ಮಾಡಿ ಹೇಳ್ತೇನೆ. ಅಂಡ್ ಕೆಚಪ್ ಕೂಡ ಇದೆ ಇಲ್ಲಿ. ಇದನ್ನ ಸ್ವಲ್ಪ ಟೇಸ್ಟ್ ಮಾಡಿಕೊಂಡು ಸೂಪರ್ ಮೇಡಮ್, ನನಗೆ ತುಂಬ ಖುಷಿ ಆಯಿತು. ಆ್ಯಂಡ್ ವೀಕ್ಷಕರೇ, ತುಂಬಾ ಟೇಸ್ಟಿ ಇದೆ. ಸೊ ಇದನ್ನು ನೀವು ಮನೇಲಿ ಟ್ರೈ ಮಾಡಿ, ಯಾಕಂದರೆ ಮಕ್ಕಳಿಗಂತೂ ತುಂಬಾ ಇಷ್ಟ ಆಗ್ಬೋದು. 100% ನಮ್ಗೆ ಕೂಡ ಇಷ್ಟ ಆಗಿದೆ, ಮಕ್ಕಳಂತಲ್ಲ. ಸೊ ಇದಕ್ಕೆ ಮೇ ಬಿ ಹಾಫ್ ಅನ್ ಅವರ್ ಸಾಕಂತಲ್ವಾ? ಹೌದು, ಹಾಫ್ ಅನ್ ಅವರ್ ಅಲ್ಲಿ ಸಾಕು. ಎಲ್ಲ ರೆಡಿ ಇಟ್ಟರೆ ನಮಗೆ ಬೇಗ ಆಗುತ್ತೆ ಮಾಡಲಿಕ್ಕೆ. ಓಕೆ ಓಕೆ, ಆಲ್ರೆಡಿ ಎಲ್ಲ ಐಟಮ್ಸ್ ರೆಡಿ ಇಟ್ಟರೆ ಒಂದು ಹಾಫ್ ಅನ್ ಅವರ್, ಜಾಸ್ತಿ ಅಂದರೆ ಹಾಫ್ ಅನ್ ಅವರ್ ರೆಡಿ ಆಗ್ಬೋದು. ಮೇಡಮ್, ಇದು ಪಾರ್ಸೆಲ್ ಮಾಡಿ ಕೊಡ್ತೀರಾ? ಇದು ಕೊಂಡೋಗಿ ನಿಮ್ಗೋಸ್ಕರ ಮಾಡಿದ್ದು. ಎಸ್, ನಂಗೋಸ್ಕರ ಮಾಡಿದಲ್ವಾ? ನಾನು ಮನೆಯಲ್ಲಿ ಮಾಡಿ ತಿಂತೇನೆ. ಓಕೆ, ಡನ್. ಸೊ ವೀಕ್ಷಕರೇ, ತುಂಬಾನೇ ಖುಷಿ ಆಯಿತು ಈ ಒಂದು ಡಿಶ್ ಅನ್ನು ತಿಂದು. ಅಂಡ್ ಮತ್ತೊಮ್ಮೆ ಹೇಳಿ ಮೇಡಮ್, ಅಂದ್ರೆ ಯಾಕಂದ್ರೆ ನಾವು ಸ್ವಲ್ಪ ರೀಕಾಲ್ ಮಾಡುವ, ಯಾಕಂದ್ರೆ ಏನೆಲ್ಲ ಹಾಕೊಂಡಿದ್ರೆ ಇದಕ್ಕೆ ಅಂತ. ಇದಕ್ಕೆ ಮೇನ್ ಇಂಗ್ರೀಡಿಯೆಂಟ್ ಕೀಮಾ, ಓಕೆ, ಮತ್ತೆ ಮಟರ್ ಅಂದ್ರೆ ಗ್ರೀನ್ ಪೀಸ್, ಮತ್ತೆ ನಾನು ಪೊಟೆಟೊ ಮ್ಯಾಶ್ ತಗೊಂಡಿದ್ದೇನೆ, ಮತ್ತೆ ಬ್ರೆಡ್, ಬೈಂಡಿಂಗಿಗೆ ಎಗ್, ಮತ್ತೆ ಓಟ್ಸ್. ಸೊ ಮಸಾಲೆ ಅದರಲ್ಲಿ ನೀರಂತೂ ಹೌದು ಮುಟ್ಟಿಸ್ಲಿಕ್ಕೆ. ಮತ್ತೆ ಅದನ್ನು ಕೀಮಾ ಮಾಡ್ಲಿಕ್ಕೆ ನಾನು ಮೊದಲು ಎಣ್ಣೆ ಹಾಕಿ ನೀರುಳ್ಳಿಯನ್ನು ಸ್ವಲ್ಪ ಫ್ರೈ ಮಾಡಿ ಅದರಲ್ಲಿ ಜಿಂಜರ್ ಗಾರ್ಲಿಕ್ ಪೇಸ್ಟ್, ಟೊಮೆಟೊ, ಉಪ್ಪು, ಹಸಿರು ಹುಡಿ, ಮತ್ತೆ ಸ್ವಲ್ಪ ಚಿಲ್ಲಿ ಪೌಡರ್, ಮತ್ತೆ ಬಫತ್ ಮಸಾಲ. ಓಕೆ, ನಾನು ಹೇಳಿದಾಗೆ ನಾನೆಲ್ಲ SRR ದಿ ಬೆಸ್ಟ್. ಸೊ ಅದನ್ನೆಲ್ಲ ಯೂಸ್ ಮಾಡಿ ನಾನು ಅದನ್ನೆಲ್ಲ ಇದು ಕುಕ್ ಆದ ನಂತರ, ಬೇಯಿಸಿದ ನಂತರ ಈ ಪೊಟೆಟೊ ಮ್ಯಾಶ್ ಅನ್ನು ಅದರೊಟ್ಟಿಗೆ ಮಿಕ್ಸ್ ಕಂಬೈನ್ ಮಾಡಿ ಇದು ಸ್ಟಫಿಂಗ್ ಆಗಿ ನಾನು ಮಾಡೋದು. ಬ್ರೆಡ್ಡಿನಲ್ಲಿ ಸ್ಟಫಿಂಗ್ ಆಗಿಟ್ಟು 2 ಸ್ಲೈಸ್ ಬ್ರೆಡ್ ತಕೊಂಡು ಅದನ್ನ ಮುಚ್ಚಿ ಸೈಡ್ಸ್ ಎಡ್ಜಸ್ ಎಲ್ಲ ಲಾಕ್ ಆಗ್ಬೇಕಲ್ಲ, ಇಲ್ಲಾಂದ್ರೆ ಬ್ರೆಡ್ ಇಂದ ಎಲ್ಲ ಚೀಸ್ ಹೊರಗೆ ಬಂದ್ಬಿಡುತ್ತೆ. ಸೊ ಐ ಯೂಸ್ಡ್ ಮೊಜರೆಲ್ಲಾ ಚೀಸ್. ಸೊ ಅದು ಮೊಜರೆಲ್ಲಾ ಚೀಸ್ ಜಾಸ್ತಿ ಪಿಜ್ಜಾದಲ್ಲಿ ಎಲ್ಲ ಯೂಸ್ ಮಾಡ್ತಾರೆ. ಸೊ ಐ ಪ್ರಿಫರ್ ದಟ್ ಇಸ್ ಮಾತ್ರ. ಎಸ್, ಬೇಕಾದ್ರೆ ಮಾತ್ರ, ಡಯಟ್ ಮಾಡುವವರಿಗೆ ಬೇಡ, ಮಕ್ಕಳಿಗಂತೂ ಬೇಕು. ಸೊ ನಾನ್ ಜಾಸ್ತಿ ಮಾಡುದು ಮಕ್ಕಳಿಗೆ ಖುಷಿ ಆಗ್ಲಿಕ್ಕೆ. ಸೊ ದೇ ಆರ್ ಹ್ಯಾಪಿ, ವಿ ಆರ್ ಹ್ಯಾಪಿ, ಮದರ್ಸ್, ಏನೋ ಹಾಗೆ. ಸೊ ಅದನ್ನೆಲ್ಲ ಚೀಸ್ ಎಲ್ಲ ಹಾಕಿ, ಈ ಸ್ಟಫಿಂಗ್ಸ್ ಎಲ್ಲ ಹಾಕಿ ಎಲ್ಲ ರೆಡಿ ಆದ ನಂತರ ಎಗ್ ವಾಶ್ ಅಲ್ಲಿ ಡಿಪ್ ಮಾಡಿ, ಓಟ್ಸ್ ಅಲ್ಲಿ ಡಿಪ್ ಮಾಡಿ ನಾನು ಡೀಪ್ ಫ್ರೈ ಮಾಡು ಅಷ್ಟೇ. ಸೊ ಫಾರ್ ದ ಕ್ರಿಸ್ಪಿನೆಸ್ ಯು ಗೆಟ್ ದಟ್ ಓಟ್ಸ್. ಸೊ ಅದು ಕ್ರಿಸ್ಪಿ ಆಗಿರುತ್ತೆ. ಸೂಪರ್. ಸೊ ನೋಡೋಣ, ಈಗ ನೆಕ್ಸ್ಟ್ ರೆಸಿಪಿ ನೀವು ಏನ್ ಮಾಡ್ತೀರಾ ಮೇಡಮ್? ಓಕೆ, ನೆಕ್ಸ್ಟ್ ರೆಸಿಪಿ ನಾನು ವೆಜ್ ಮಾಡ್ತಾ ಇದ್ದೇನೆ. ಓಕೆ, ವೆಜ್. ಈಗ ಒಂದು ನಾನ್ ವೆಜ್ ಆಯ್ತಲ್ಲ, ವೆಜಿಟೇರಿಯನ್ ಅವರಿಗೆ ಕೂಡ ಎಂತಾದ್ರೂ ಮಾಡ್ಬೇಕಲ್ಲ. ಸೊ ನಾನು ಪನ್ನೀರ್, ಸೊ ಬೇಗ ಕುಕ್ ಆಗುತ್ತೆ. ಸೊ ನಾವು ಅದನ್ನ ಟ್ರೈ ಮಾಡಿ. ಎಸ್, ಸೊ ಒಂದು ಸಣ್ಣ ಬ್ರೇಕ್ ತಗೊಳ್ಳೋಣ. ಸ್ಪಂದನ ಅಟಿಲ್ ಸೂಪರ್ ರುಚಿ ಸ್ಪಾನ್ಸರ್ಡ್ ಬೈ SRR ಮಸಾಲೆಗಳು. ಒಂದು ಸಣ್ಣ ಬ್ರೇಕ್ ನಂತರ ಮತ್ತೆ ಕಾರ್ಯಕ್ರಮ ಮುಂದುವರೆಯುತ್ತೆ. ಬ್ರೇಕ್ ನಂತರ ಸ್ಪಂದನ ಅಟಿಲ್ ಸೂಪರ್ ರುಚಿ ಸ್ಪಾನ್ಸರ್ಡ್ ಬೈ SRR ಮಸಾಲೆಗಳು ಒಂದು ಕಾರ್ಯಕ್ರಮಕ್ಕೆ ಸ್ವಾಗತ. ಅಂಡ್ ಮೇಡಮ್, ನಿಮ್ಗೂ ಕೂಡ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತ. ಸೊ ಆಶಾ ಮೇಡಮ್ ಅವರೇ, ಈಗ ನೆಕ್ಸ್ಟ್ ಏನು ಅಂತ? ಈಗ ನಾವು ಒಂದು ನಾರ್ತ್ ಇಂಡಿಯನ್ ಡಿಶ್ ಮಾಡುವ. ಸೊ ಅದು ಪನ್ನೀರ್ ಮಟರ್ ಅಂತ. ಸೊ ದಟ್ ಈಸ್ ಒನ್ ಆಫ್ ದ ರಿಚ್ ಗ್ರೇವಿ ನಾವು ಮಾಡೋದು. ಏನೆಲ್ಲ ಬೇಕು ಮೇಡಮ್? ಇದಕ್ಕೆ ನಮಗೆ ಮೇನ್ ಅಂತೂ ಪನ್ನೀರ್. ಸೊ ಇದು 200 ಗ್ರಾಮ್ ಪನ್ನೀರ್, ಒಂದು ಕಪ್ ಅಷ್ಟು ಗ್ರೀನ್ ಪೀಸ್ ಮಟರ್, ಮತ್ತೆ ಒಂದು 2 ನೀರುಳ್ಳಿ,
ಮತ್ತೆ ಟೊಮೆಟೊ ಒಂದು 3 ಬೇಕಾಗುತ್ತೆ. 3 ಬೇಕಾಗುತ್ತೆ. ಮತ್ತೆ ಜಿಂಜರ್ ಗಾರ್ಲಿಕ್ ಪೇಸ್ಟ್ 1 ಟೀ ಸ್ಪೂನ್ ತನಕ, ಕೊರಿಯಾಂಡರ್ ಫಾರ್ ಗಾರ್ನಿಶಿಂಗ್. ಮತ್ತೆ ನಾನು ಕ್ಯಾಶ್ಯೂನಟ್ ಪೇಸ್ಟ್ ಮಾಡಿದ್ದೇನೆ. ಯೂಶಲಿ ಅವರು ಕ್ಯಾಶ್ಯೂನಟ್ ಕೂಡ ಹಾಕ್ತಾರೆ ಮತ್ತೆ ಫ್ರೆಶ್ ಕ್ರೀಮ್ ಕೂಡ ಹಾಕ್ತಾರೆ. ಸೊ ನಾನೀಗ ಅದನ್ನು ತಗೊಂಡಿದ್ದೇನೆ. ಮತ್ತೆ ಇದು ಘೀ, ತುಪ್ಪ ಲಾಸ್ಟ್ ಅಲ್ಲಿ ಗಾರ್ನಿಶ್ ಮಾಡಲಿಕ್ಕೆ. ಸೊ ಅದಕ್ಕೆ ತುಪ್ಪದು ಫ್ರೇಗ್ರೆನ್ಸ್ ಬರುವಾಗ ಐ ಜಸ್ಟ್ ಲವ್ ಇಟ್ ನೋ. ಅಂಡ್ ಇದಂತೂ ಬೇಕೇ, ಕಸ್ತೂರಿ ಮೇಥಿ. ಸೊ ಈ ಕಸ್ತೂರಿ ಮೇಥಿ ನಾವು ನಾರ್ತ್ ಇಂಡಿಯನ್ ಯಾವ ಡಿಶ್ ಮಾಡಿದ್ರು, ವೆಜಿಟೇರಿಯನ್ ಡಿಶ್ ಇರ್ಲಿ ಚಿಕನ್ ಇರ್ಲಿ, ಆ ಕಸ್ತೂರಿ ಮೇಥಿ ಹಾಕಿದ್ರೆ ಅದಕ್ಕೆ ಒಂದು ಫ್ಲೇವರ್ ಬೇರೆನೇ ಇರುತ್ತೆ. ದಟ್ ಟೇಸ್ಟ್ ಇಸ್ ರಿಯಲಿ ಗುಡ್. ದ ಕಸ್ತೂರಿ ಅಂದ್ರೆ ಮೇಥಿ ಗೊತ್ತುಂಟಲ್ಲ, ಇದು ಡ್ರೈಡ್ ಮೇಥಿ ಲೀವ್ಸ್. ಓಕೆ, ಡ್ರೈಡ್ ಮೇಥಿ ಲೀವ್ಸ್. ಸೊ ಅದನ್ನ ಯೂಸ್ ಮಾಡ್ತೇವೆ. ಮತ್ತೆ ಸ್ವಲ್ಪ ಶುಗರ್, ಜಾಸ್ತಿ ಏನಿಲ್ಲ, ಸ್ವಲ್ಪ ಜಸ್ಟ್ ಒಂದು ಸ್ವೀಟ್ನೆಸ್ಗೋಸ್ಕರ ಸ್ವಲ್ಪ. ಅಂಡ್ ಮಸಾಲಾಸ್ ನಾರ್ಮಲ್ ಲೈಕ್ ಟರ್ಮರಿಕ್ ಪೌಡರ್, ಚಿಲ್ಲಿ ಪೌಡರ್, ಮತ್ತೆ ಗರಂ ಮಸಾಲ ಪೌಡರ್, ಕೊರಿಯಾಂಡರ್ ಪೌಡರ್, ಮತ್ತೆ ಜೀರಾ, ಮತ್ತೆ ಉಪ್ಪು ರುಚಿಗೆ ತಕ್ಕಷ್ಟು. ಸೊ ನಾವು ಮೊದಲು ಗ್ರೈಂಡ್ ಮಾಡ್ಲಿಕ್ಕೆ ಉಂಟು ನಮಗೆ. ಸೊ ಅದನ್ನು ಫಸ್ಟ್ ನಾವು ಫ್ರೈ ಮಾಡ್ಕೊಂಡು ಇದನ್ನು ಗ್ರೈಂಡ್ ಮಾಡಿ, ಅದಕ್ಕಿಂತ ಮುಂಚೆ ಗ್ರೈಂಡ್ ಮಾಡಬೇಕಾದ್ರೆ ನಾವು ಮಸಾಲೆ ರೆಡಿ ಮಾಡಬೇಕು. ಹೌದು, ಅದನ್ನು ನಾವು ಗ್ಯಾಸ್ ಅನ್ನು ಆನ್ ಮಾಡ್ತೀನಿ. ಈಗ ಬಿಸಿಯಾಗಿದೆ. ಸೊ ನಾವು ಇದಕ್ಕೆ ಎಣ್ಣೆ ಹಾಕುವ. ಸೊ 1 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕಿದ್ರೆ ಸಾಕು. ಸ್ವಲ್ಪ ಬಿಸಿ ಆದ್ಮೇಲೆ ಈಗ ನಮ್ಮ ಆನಿಯನ್ ಅನ್ನು ಹಾಕ್ತೀನಿ ನಾನು. ಆನಿಯನ್ ಮತ್ತೆ ಚಿಲ್ಲಿ ಎರಡನ್ನು ಹಾಕ್ತೀನಿ. ಹೌದು, ಓಕೆ. ಇದು ಆಸ್ ಬಿಫೋರ್ ನಾವು ಸ್ವಲ್ಪ ಬ್ರೌನಿಶ್, ಹೌದು, ಲೈಟ್ ಬ್ರೌನ್. ಸ್ವಲ್ಪ ಜಾಸ್ತಿ ಏನಿಲ್ಲ, ಸ್ವಲ್ಪ ಲೈಟ್ ಬ್ರೌನ್ ಆದ್ರೆ ಸಾಕು. ಅದು ಸ್ವಲ್ಪ ಬಾಡಿದ್ರೆ ಸಾಕು, ಅಂದ್ರೆ ನಮಗೆ ಪೇಸ್ಟ್ ಮಾಡಬೇಕಲ್ಲ, ಅದಕ್ಕೋಸ್ಕರ. ಓಕೆ, ಸೊ ನಾನು ಟೊಮೆಟೊನ ಹಾಕ್ಬಿಡ್ತೀನಿ. ಟೊಮೆಟೊ ಕೂಡ ಒಂದು ಸಾಫ್ಟ್ ಆ್ಯಂಡ್ ಮಶಿ ಆಗುವ ತನಕ ನಾವು ಸ್ವಲ್ಪ ಫ್ರೈ ಮಾಡಿದರೆ ಸಾಕು. ಮತ್ತು ಇದಕ್ಕೆ ಸ್ವಲ್ಪ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕಿದ್ದೆ. ಸೊ ಇದು ತಣ್ಣಗೆ ಆಗಬೇಕು. ನಾವು ಸ್ವಲ್ಪ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕುವ. 1 ಟೀ ಸ್ಪೂನ್ ಅಷ್ಟು ಜಿಂಜರ್ ಗಾರ್ಲಿಕ್. ಮಸಾಲೆಗಳು ಜಾಸ್ತಿ ಟೇಸ್ಟಿ ಕೊಡುತ್ತೆ ಅಲ್ವಾ? ಸೊ ಇದನ್ನು ನಾನು ಆಫ್ ಮಾಡಿದ್ದೇನೆ. ಸ್ವಲ್ಪ ತಣ್ಣಗೆ ಆಗೋ ತನಕ ಇರಲಿ, ಅದು ಮತ್ತೆ ನಾವು ಗ್ರೈಂಡ್ ಮಾಡಿ ತಣ್ಣಗೆ ಆಗಬೇಕು ಅಲ್ವಾ? ಓಕೆ, ಈಗ ಸ್ವಲ್ಪ ತಣ್ಣಗೆ ಆಗಿದೆ. ಸೊ ನಾನೀಗ ಮಿಕ್ಸಿ ಜಾರಿಗೆ ಒಂದು ಹಾಕಿ ಅದನ್ನು ಗ್ರೈಂಡ್ ಮಾಡಬೇಕು. ಬೇಕಾದ್ರೆ ಸ್ವಲ್ಪ ನೀರು ಯೂಸ್ ಮಾಡಿ, ಸ್ವಲ್ಪ ಸಾಕು, ಜಾಸ್ತಿ ಬೇಡ ನೀರು. ಅದಕ್ಕೆ ಇದನ್ನು ನಾವೀಗ ಗ್ರೈಂಡ್ ಮಾಡಿ ರೆಡಿ ಮಾಡ್ಕೊಡ್ತೀವಿ. ಈಗ ರೆಡಿ ಇದೆ ಅಲ್ವಾ? ನಾವು ಪೇಸ್ಟ್ ಮಾಡಿದ್ದು ರೆಡಿ ಉಂಟು. ಓಕೆ, ಈಗ ಸ್ವಲ್ಪ ಎಣ್ಣೆ ಹಾಕುವ. ನಾನೊಂದು 2 ಟೇಬಲ್ ಸ್ಪೂನ್ ಅಷ್ಟು ತಗೊಂಡಿದ್ದೇನೆ ಎಣ್ಣೆ. ಸೊ ಇದು ಸ್ವಲ್ಪ ಬಿಸಿ ಆದ ನಂತರ ಸ್ವಲ್ಪ ಜೀರಿಗೆ ಒಗ್ಗರಣೆ ಕೊಡುವ. ಸ್ವಲ್ಪ ಒಂದು ಹಾಫ್ ಟೀ ಸ್ಪೂನ್. ಸೊ ಇದೀಗ ನಾನು ಒಂದು ಹಾಫ್ ಟೀ ಸ್ಪೂನ್ ಅಷ್ಟು ಹಾಕ್ತೇನೆ. ಸ್ವಲ್ಪ ಫ್ರೈ ಆಗಲಿ. ಫ್ರೈ ಆದ ನಂತರ ನಾನು ಈ ಗ್ರೈಂಡ್ ಮಾಡಿದ ಮಸಾಲೆಯನ್ನು ಅದರಲ್ಲಿ ಹಾಕಬೇಕು. ಇದನ್ನು ಚೆನ್ನಾಗಿ ಸ್ವಲ್ಪ ಫ್ರೈ ಆಗಬೇಕು, ಸ್ವಲ್ಪ ಮಿಕ್ಸ್ ಅಲ್ವಾ? ಇದು ಸ್ವಲ್ಪ ಬೇಯಲಿಕ್ಕಿದೆಯಾ? ಇಲ್ಲ, ಇದು ಆಲ್ರೆಡಿ ಬೆಂದಿದೆಯಲ್ಲ. ಸೊ ಜಸ್ಟ್ ಒಂದು ಎಣ್ಣೆ ಬಿಡುವ ತನಕ ನಾವು ಜಸ್ಟ್ ಸ್ಟರ್ ಮಾಡ್ತಾ ಇದ್ರೆ ಸಾಕು. ನಾನೀಗ ಹಾಕೋದು ಕ್ಯಾಶ್ಯೂನಟ್ ಪೇಸ್ಟ್. ಇದನ್ನು ನಾನು ಬಿಸಿ ಹಾಲಲ್ಲಿ ಸ್ವಲ್ಪ ಸೋಕ್ ಮಾಡಿ ಇಟ್ಟಿದೆ, ಅದನ್ನು ಗ್ರೈಂಡ್ ಮಾಡಿ ಪೇಸ್ಟ್ ಮಾಡಿದ್ದು. ಓಕೆ, ಸೊ ಇದೊಂದು 15 ಕ್ಯಾಶ್ಯೂಸ್ ಸಾಕು, 15 or 10 to 15 ಸಾಕು. ಯಸ್, ಸ್ವಲ್ಪ ಈಗ ಸ್ವಲ್ಪ ಕಲರ್ ಆಲ್ರೆಡಿ ಚೇಂಜ್ ಆಯಿತು, ವೈಟ್. ಅದಕ್ಕೆ ಈಗ ಮಸಾಲೆ ಹಾಕಬೇಕು. ಸೊ ಈಗ ಮಸಾಲೆ ಹಾಕುವ. ಮೊದಲು ಟರ್ಮರಿಕ್ ಪೌಡರ್. ಟರ್ಮರಿಕ್ ಒಂದು 1/4 ಟೀ ಸ್ಪೂನ್. ಓಕೆ, 1/4 ಸಾಕು ಅಲ್ವಾ? ಮತ್ತೆ ಕೊರಿಯಾಂಡರ್. ಕೊರಿಯಾಂಡರ್ ಒಂದು ಟೀ ಸ್ಪೂನ್ ಅಷ್ಟು. ವೀಕ್ಷಕರು ನೋಡ್ತೀರಿ ಏನೆಲ್ಲ ಹಾಕ್ತಾ ಇದ್ದಾರೆ ಅಂತ. 1 ಟೀ ಸ್ಪೂನ್. ಓಕೆ, ಮತ್ತೆ ಚಿಲ್ಲಿ ಪೌಡರ್ 1 ಟೀ ಸ್ಪೂನ್. ಓಕೆ, ಸ್ವಲ್ಪ ಜಾಸ್ತಿ ಬೇಕಿದ್ರೆ ಜಾಸ್ತಿ. ಹೌದು, ಖಾರ ಬೇಕಾದ್ರೆ ಸ್ವಲ್ಪ ಹಾಕ್ಬೋದು. ಗರಂ ಮಸಾಲೆ 1 ಟೀ ಸ್ಪೂನ್. ಓಕೆ, ಇದಕ್ಕೆ ಎಷ್ಟು ಟೈಮ್ ಬೇಕಾಗ್ತದೆ ಮೇಡಮ್ ಒಂದು ಡಿಶ್ ಮಾಡಬೇಕಾದ್ರೆ? ಇದು ಕೂಡ ಒಂದು ಹಾಫ್ ಆನ್ ಅವರ್ ಸಾಕು, ಬೇಗ ಆಗುತ್ತೆ. ನಾನು ಕೆಲವೊಮ್ಮೆ ಸಂಜೆ ಏನು ಪ್ಲಾನ್ ಮಾಡ್ತಾ ಇರೋದಿಲ್ಲ ಡಿನ್ನರ್ ಟೈಮಲ್ಲಿ. ಸೊ ಏನಾದರೂ ನನ್ನ ಮಗಳು ಹಸಿವೆ ಆಯ್ತು ಅಂತ ಹೇಳಿದ ಕೂಡಲೇ ನಾನು ಪನ್ನೀರ್ ರೆಡಿ ಇದ್ರೆ
ಜಟ್ಪಟ್ ಮಾಡಿಬಿಡುದು ಅಲ್ವಾ? ಯಾ ಈಗ ಆಲ್ರೆಡಿ ಇದು ಕಲರ್ ಸ್ವಲ್ಪ ಚೇಂಜಸ್ ಆಗಿದೆ ಅಲ್ವಾ? ಹೌದು. ಓಕೆ ಸ್ವಲ್ಪ ಉಪ್ಪು ಬೇಕಾದ್ರೆ ಟೇಸ್ಟಿಗೆ ಓಕೆ ಅವಾಗ ನಾವು ಸ್ವಲ್ಪ ಹಾಕಿದ್ದೇವೆ, ಓಕೆ ಬಟ್ ಸ್ಟಿಲ್ ಒಂದು ಸ್ವಲ್ಪ ಹಾಕುವ. ಓಕೆ ಜಾಸ್ತಿ ಅಂತೂ ಬೇಡ. ಹೌದು, ಜಾಸ್ತಿ ಅಂತೂ ಬೇಡ, ಯಾಕೆಂದ್ರೆ ಜಾಸ್ತಿ ಹಾಕಿದ್ರೆ ತಿನ್ಲಿಕ್ಕಾಗಲ್ಲ. ತಿನ್ಲಿಕ್ಕಾಗಲ್ಲ, ಅದು 100%. ಓಕೆ ಈಗ ಗ್ರೀನ್ ಪೀಸ್ ಅನ್ನು ಹಾಕಿಬಿಡುವ. ನಾನೊಂದು ಕಪ್ಪು ತಗೊಂಡಿದ್ದೇನೆ, ಓಕೆ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕ್ಬೋದು. ಅಷ್ಟೇ ಸಾಕು ಅಲ್ವಾ? ಒಂದು ಹಾಫ್ ಬೇಕಾದ್ರೆ ಹಾಫ್ ಹಾಕ್ಬೋದು ಪೀಸ್. ಓಕೆ ಮತ್ತೆ ಪನ್ನೀರನ್ನು ಕೂಡ, ಪನ್ನೀರ್ ನೀವು ಫ್ರೈ ಮಾಡಿ ಕೂಡ ಹಾಕ್ಬೋದು. ಓಕೆ ತುಪ್ಪದಲ್ಲಿ ಫ್ರೈ ಮಾಡಿ ಹಾಕಿದ್ರು ಒಳ್ಳೆ ಆಗುತ್ತೆ, ಸ್ವಲ್ಪ ಟೇಸ್ಟ್ ಡೈರೆಕ್ಟ್ ಹಾಕಿದ್ರು ಏನು ಒಳ್ಳೆ ಬರುತ್ತೆ, ಓಕೆ 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 ಹಾಗೇನಿಲ್ಲ. ಎಸ್, ತುಪ್ಪದಲ್ಲಿ ಫ್ರೈ ಮಾಡಿದ್ರೆ ಸ್ವಲ್ಪ ಟೇಸ್ಟ್ ಜಾಸ್ತಿ ಬರುತ್ತೆ. ಹೌದು ಅಲ್ವಾ? ಹೌದು. ಓಕೆ ಸೊ ಈಗ ಒಂದು ಕಪ್ ನೀರು ಹಾಕುವ. ಓಕೆ ಸೊ ಅದನ್ನು ಗ್ರೀನ್ ಪೀಸ್ ಬೇಯಬೇಕಲ್ವಾ, ಓಕೆ ಸ್ವಲ್ಪ ಬೇಯಬೇಕು, ಯಾಕಂದ್ರೆ ಆಲ್ರೆಡಿ ಅದು ಫ್ರೆಶ್ ಗ್ರೀನ್ ಪೀಸ್ ಹೇಳುವಾಗ. ಹಾ, ಸೊ ಬೇಗ ಬೇಯುತ್ತೆ, ಬೇಗ ಬೇಯುತ್ತೆ, ಪ್ರಾಬ್ಲಮ್. ಬೇಗ ಬೇಯುತ್ತೆ, ಹಾಗೇನಿಲ್ಲ. ಓಕೆ ಜಾಸ್ತಿ ಹಾಕಿದ್ರೆ ಸ್ವಲ್ಪ ಬೇಯೋ ತನಕ ಸ್ವಲ್ಪ ಇಡಿ, ಮತ್ತೆ ಹೈಯಲ್ಲಿ ಇಟ್ಟರೆ ಸಾಕು, ಓಕೆ ಬೇಗ ಥಿಕ್ನೆಸ್ ಬರುತ್ತೆ. ಸೊ ಅದು ಥಿಕ್ನೆಸ್ ಬರುವ ತನಕ ನಾವು ಸ್ವಲ್ಪ ಶುಗರ್ ಹಾಕು, Okay. ಜಸ್ಟ್ ಟೇಸ್ಟಿಗೆ ಸ್ವಲ್ಪ ಸಾಕು, ಶುಗರ್ ಜಾಸ್ತಿ ಬೇಡ, ಓಕೆ ಸ್ವಲ್ಪ ಟೇಸ್ಟಿಗೆ ಬೇಕಾಗ್ತದೆ ಟೇಸ್ಟಿಗೆ ಮಾಡಿ ಜಸ್ಟ್. ಅಲ್ವಾ? ಹೌದು, Yeah. ಉಪ್ಪು ಈಗ ಟೇಸ್ಟಿಗೆ ಹಾಕಿದಾಗೆ ಸ್ವಲ್ಪ ಒಂದು ಶುಗರ್ ಒಂದು ಹಾಫ್ ಟೀ ಸ್ಪೂನ್ ಅಷ್ಟು ಹಾಕಿದ್ರೆ ಸಾಕು. ಇದು ಸ್ವಲ್ಪ ನೀರು ಇನ್ನು ಸ್ವಲ್ಪ ಡ್ರೈ ಆಗಿ ನಾವು ಸ್ವಲ್ಪ ಹೊತ್ತು ಇದನ್ನು ಸ್ವಲ್ಪ ಬೇಯಲಿಕ್ಕೆ ಇಡುವ, ಯಾಕೆಂದ್ರೆ ಗ್ರೀನ್ ಪೀಸ್ ಉಂಟಲ್ಲ ಸ್ವಲ್ಪ ಹೊತ್ತು ಆದ್ರೂ ಬೇಯಬೇಕು. ಬೇಯಬೇಕಾಗ್ತದೆ. ಓಕೆ ಸೊ ಇದನ್ನು ಮುಚ್ಕೊಂಡು ಎಸ್, ವೀಕ್ಷಕರು ಸ್ವಲ್ಪ ಬೇಯಬೇಕಾಗತ್ತೆ. ಈಗ ಎಷ್ಟು ಹೊತ್ತು ಬೇಕಾಗ್ತದೆ ಮೇಡಮ್ ಬೇಯಲಿಕ್ಕೆ? ಒಂದು 5 ಮಿನಿಟ್ಸ್ ಅಲ್ಲಿ ಆಗ್ತದೆ. 5 ಮಿನಿಟ್ಸ್ ಅಲ್ಲಿ ಆಗ್ತದೆ. ನೋಡುವ, ತೆರೆದು ನೋಡುವ. ಸೂಪರ್, ಥಿಕ್ ಆಗಿದೆ, ಆಲ್ರೆಡಿ ರೆಡಿ ಆಗಿದೆ, ಒಂದು ಅರ್ಧ ಅಂಶ ರೆಡಿ ಆಗಿದೆ ಅಲ್ವಾ? ಹೌದು. ಇದಕ್ಕೀಗ ನಾವು ಗಾರ್ನಿಶ್ ಹಾಕುವ. ಓಕೆ, ಗಾರ್ನಿಶಿಗೆ ನಾನು ಹೇಳಿದಾಗೆ ತುಪ್ಪ ಇಟ್ಟಿದ್ದೇನೆ, ಕೊರಿಯಾಂಡರ್ ಲೀವ್ಸ್, ಕೊತ್ತಂಬರಿ ಸೊಪ್ಪು, ಓಕೆ ಮತ್ತೆ ಕಸೂರಿ ಮೇಥಿ. ಕಸೂರಿ ಮೇಥಿ ಹಾಕಿದ ನಂತರ ಸ್ವಲ್ಪ ಜಾಸ್ತಿ ಟೇಸ್ಟ್ ಬರುತ್ತೆ ಹೌದು ಅಲ್ವಾ? ಹೌದು. ಕಸೂರಿ ಮೇಥಿ ಒಂದು ಸ್ವಲ್ಪ, ಒಂದು 1/4 ಟೀ ಸ್ಪೂನ್ ಸಾಕು. ಮತ್ತೆ ಕೊತ್ತಂಬರಿ ಸೊಪ್ಪು, ಮತ್ತೆ ನಮ್ಮ ತುಪ್ಪ ಹಾಕು. ತುಪ್ಪ ಸ್ವಲ್ಪ ಸಾಕು. ಓಕೆ, ಸ್ವಲ್ಪ ಸಾಕಲ್ಲ? ಓಕೆ ಓಕೆ. ಸೊ ಈಗ ನಾನು ಇದರ ಮೇಲೆ ಜಸ್ಟ್ ಒಂಚೂರು ಕ್ರೀಮ್ ಅನ್ನು, ಓಕೆ, ಕ್ಯಾಶ್ಯೂ ಇದು, ಜಸ್ಟ್ ಒಂದು ಮೇಲೆ ಹೀಗೆ. ಹೌದು, ಸ್ವಲ್ಪ ನೋಡ್ಲಿಕ್ಕೆ ಕೂಡ ಚಂದ ಕಾಣ್ತದೆ, ಟೇಸ್ಟ್ ಕೂಡ ಜಾಸ್ತಿ ಡಿಫ್ರೆನ್ಸ್ ಬರ್ಬೋದು. ಎಸ್, ಓಕೆ, ಸ್ವಲ್ಪ ಗಾರ್ನಿಶ್, ಮತ್ತೆ ಒಂಚೂರು ಕೊತ್ತಂಬರಿಯನ್ನು ಓಕೆ ಮೇಲೆ ಇಟ್ಟು. ಓಕೆ, ಡನ್, Here you are. ಸೂಪರ್. Okay. ಎಸ್, ಈಗ ಪನೀರ್ ಮಟರ್ ರೆಡಿ ಉಂಟು. ಓಕೆ ಇದರೊಟ್ಟಿಗೆ ಚಪಾತಿ ಕೂಡ ತಂದಿದ್ದೇನೆ. ಓಕೆ, ಸೊ ನೀವು ಟೇಸ್ಟ್ ಮಾಡಿ ಹೇಳ್ಬೇಕು ಹೇಳ್ಬೇಕು. ಹೇಗೆ ಅಂತ. ಓಕೆ ಓಕೆ, ಒಳ್ಳೆ ಇದ್ರೆ ಹೇಳಿ, Yes, ಸರಿ, guarantee. ಒಳ್ಳೆದಿಲ್ಲದಿದ್ರೆ ಹೇಳ್ಬೇಡಿ. ಸೂಪರ್. ಈ ಕಲರ್ ಎಲ್ಲ ನೋಡ್ತಿರೋ ಗ್ಯಾರಂಟಿ, ಅಂದ್ರೆ ಅದರಲ್ಲಿ ಟೇಸ್ಟ್ ಗೊತ್ತಾಗ್ತದೆ ಕಲರ್ ನೋಡ್ತಿರುವಾಗನೇ. Okay. ಓಕೆ, ಡನ್. ಆ್ಯಂಡ್ ವೀಕ್ಷಕರೇ, ನಾನು ಟೇಸ್ಟ್ ಮಾಡ್ತಿದ್ದೇನೆ, ನೋಡೋಣ ಹೇಗೆ ಆಗಿದೆ ಅಂತ. ಎಸ್, ಸೂಪರ್ ಮೇಡಮ್, ನೀವು 2 ಡಿಶ್ ಮಾಡಿದ್ರೆ thank you. 2 ಡಿಶ್ಗಳು ಸೂಪರ್ ಆಗಿದೆ. Thank you. ಆ್ಯಂಡ್ ವೀಕ್ಷಕರೇ, ಇದಂತೂ ಸ್ವಲ್ಪ ಬೇಗ ಮಾಡಿದ್ರ ಅಂತ. ಹೌದು, ನಾನು ಹೇಳಿದೆಲ್ಲ ವೆಜ್ ಸ್ವಲ್ಪ ಬೇಗ ಆಗುತ್ತೆ, ನಾನ್ ವೆಜ್ ಗಿಂತ ವೆಜ್ ಸ್ವಲ್ಪ ಬೇಗ. ಓಕೆ, ಏನೆಲ್ಲ ಹಾಕಿದ್ರೆ ಮತ್ತೊಮ್ಮೆ ಹೇಳಿ ಮೇಡಮ್, ಯಾಕಂದ್ರೆ ವೀಕ್ಷಕರಿಗೆ ಸ್ವಲ್ಪ ಈಸಿ ಆಗ್ಬೋದು ಹಾಗೆ. ಓಕೆ, ಓಕೆ, ಅದು ನಾನು ಫಸ್ಟ್ 1 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆಯಲ್ಲಿ Okay. ಬಿಸಿ ಆದ ನಂತರ ನೀರುಳ್ಳಿ, ಹಸಿಮೆಣಸು, ಓಕೆ ಅದನ್ನು ಸ್ವಲ್ಪ ಫ್ರೈ ಮಾಡಿ ಸ್ವಲ್ಪ ಲೈಟ್ ಬ್ರೌನ್ ಆದ ತಕ್ಷಣ ಟೊಮೆಟೊ ಅನ್ನು ಹಾಕಿಬಿಡೋದು. ಮತ್ತೆ ಅದರಲ್ಲಿ ಸ್ವಲ್ಪ 1 ಟೇಬಲ್ ಸ್ಪೂನ್ ಅಷ್ಟು 1 ಟೀ ಸ್ಪೂನ್ ಅಷ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟ್, ಓಕೆ ಅದು ಸ್ವಲ್ಪ ಒಳ್ಳೆ ಫ್ರೈ ಆಗಿ ಅದನ್ನು ತಣ್ಣಗೆ ಆದ ನಂತರ ನಾವು ಮಿಕ್ಸಿಯಲ್ಲಿ ಗ್ರೈಂಡ್ ಮಾಡುವ. ಅದನ್ನು ಪೇಸ್ಟ್ ಆದ ನಂತರ ಅದನ್ನ ಇಟ್ಕೊಳ್ಳಿ. ಸೊ ನಾವು ಇನ್ನೊಂದು ಪ್ಯಾನ್ ಅಲ್ಲಿ 2 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕಿ ಅದರಲ್ಲಿ ಸ್ವಲ್ಪ ಜೀರಿಗೆ, ಒಂದು ಹಾಫ್ ಟೀ ಸ್ಪೂನ್ ಜೀರಿಗೆ, ಮತ್ತೆ ಅದು ಗ್ರೈಂಡ್ ಆದ ಪೇಸ್ಟ್ ಅನ್ನು ಹಾಕಿ ಚೆನ್ನಾಗಿ ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಮಾಡಿದ್ರೆ ಸಾಕು. ಓಕೆ, ಯಾಕೆಂದ್ರೆ ಅದು ಆಲ್ರೆಡಿ ಫ್ರೈ ಆಗಿರುತ್ತೆ ಅಲ್ಲ, ಸೊ ನಮಗೆ ಜಾಸ್ತಿ ಇದು ಬೇಡ. ಸೊ ಅದ ನಂತರ ನಾವು ಫ್ರೆಶ್ ಕ್ರೀಮ್ ಇಲ್ಲದಿದ್ರೆ ನಮ್ಮ ಕ್ಯಾಶ್ಯೂನಟ್ ಪೇಸ್ಟ್ ನಾವು ಮಾಡಿದ್ದು ಅದರಲ್ಲಿ ಹಾಕಿದ್ದೇವೆ. ಓಕೆ, ಅದ ನಂತರ ನಾವು ಎಲ್ಲ ಗರಂ ಮಸಾಲಾಸ್, ಚಿಲ್ಲಿ ಪೌಡರ್, ಟರ್ಮರಿಕ್ ಪೌಡರ್, ಸ್ವಲ್ಪ ಸಾಲ್ಟ್, ಓಕೆ, ಮತ್ತೆ ಇದು ನಮ್ಮ ಧನಿಯಾ ಪೌಡರ್, ಕೊರಿಯಾಂಡರ್ ಪೌಡರ್, ಅದನ್ನು ಕೂಡ ಹಾಕಿದ್ದೇವೆ. ಅದೆಲ್ಲ ಹಾಕಿ ಗ್ರೀನ್ ಪೀಸ್ ಮತ್ತೆ ಪನ್ನೀರನ್ನು ಒಟ್ಟಿಗೆ ಹಾಕಿ ಸ್ವಲ್ಪ ನೀರು ಹಾಕಿ
ಸ್ವಲ್ಪ ಶುಗರ್ ಫಾರ್ ಟೇಸ್ಟ್ ಓಕೆ ಹಾಕಿ ಅದನ್ನು ಬೇಯಿಸ್ಲಿಕ್ಕೆ ಇಡುವ. ಎಸ್ ಎಸ್ ಅದು ಇಟ್ಟ ನಂತರ ಬೇಗ ಬೇಯುತ್ತೆ, ಪನ್ನೀರ್ ಅಲ್ವಾ, ಸೊ ಬೇಗ ಬೇಯುತ್ತೆ. ಸೊ ಅದು ದಪ್ಪ ಆದ ಕೂಡಲೇ ನಮ್ಗೆ ಗೊತ್ತಾಗುತ್ತೆ ಅದು ಗ್ರೇವಿ ರೆಡಿ ಉಂಟಂತ. ರೆಡಿ ಇದೆ ಹಾ, ಅದ್ರ ಮೇಲೆ ಗಾರ್ನಿಶ್ ಕಸೂರಿ ಮೇಥಿ, ಕೊರಿಯಾಂಡರ್ ಲೀವ್ಸ್, ಸ್ವಲ್ಪ ಕ್ರೀಮ್ ಮೇಲಿಂದ ಹಾಕೋದು, ಓಕೆ ಮತ್ತೆ ತುಪ್ಪ ಎಸ್ ಎಸ್ ಅದನ್ನ ಹಾಕಿ ನಾವು ಗಾರ್ನಿಶ್ ಮಾಡಿ ಓಕೆ ನಿಮ್ಗೆ ರೆಡಿಯಾಗಿ ಇಟ್ಟಿದೆ. ಓಕೆ ಥ್ಯಾಂಕ್ ಯು ಸೋ ಮಚ್ ಮೇಡಮ್. ಆ್ಯಂಡ್ ತುಂಬಾ ಖುಷಿ ಆಯಿತು. ಆ್ಯಂಡ್ ನಿಮ್ಮ ಹಾಬೀಸ್ ಏನು ಅದೆಲ್ಲ ಹೇಳಿದ್ರಿ, ಡ್ಯಾನ್ಸ್ ಅದು ಇದು ಅಂತ. ಆ್ಯಂಡ್ ಆಲ್ ದ ಬೆಸ್ಟ್ ನಿಮ್ಮ ಫ್ಯೂಚರಿಗೆ ಕೂಡ. ಆ್ಯಂಡ್ ನಮ್ಮ ಒಂದು ಕಾರ್ಯಕ್ರಮಕ್ಕೆ ಬಂದಿರೋದು ನಮಗೆ ತುಂಬ ಖುಷಿ ಕೊಟ್ಟಿದೆ. ಥ್ಯಾಂಕ್ ಯು. ನಿಮಗೆ ಕೂಡ ಸ್ಪಂದನ ಚಾನೆಲ್ ಅವರಿಗೆ ನನಗೆ ಒಂದು ಅಪರ್ಚುನಿಟಿ ಕೊಟ್ಟದಕ್ಕೆ ಓಕೆ ಐ ಆಮ್ ರಿಯಲಿ ಥ್ಯಾಂಕ್ಫುಲ್. ಓಕೆ ಸೊ ಐ ವಿಶ್ ನೆಕ್ಸ್ಟ್ ಟೈಮ್ ಕೂಡ ಇಂಥದ್ದು ಅಪರ್ಚುನಿಟಿ ನೀವು ಕೊಡ್ತೀರಂತ ನಾನು ಐ ಬಿಲೀವ್ ದ್ಯಾಟ್. ಸೊ ಓಕೆ, ಥ್ಯಾಂಕ್ ಯು ಸೋ ಮಚ್. ಓಕೆ ಓಕೆ ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಸೊ ವೀಕ್ಷಕರೇ, ನೀವು ನೋಡಿ ಆಯಿತು 2 ಡಿಶ್ಶು. ಯಾಕಂದರೆ ಅರ್ಧ ಗಂಟೆಯಲ್ಲಿ ಮಾಡುವಂಥ ಡಿಶನ್ನು ಅವರು ಹೇಳ್ಕೊಟ್ಟಿದ್ದಾರೆ. ಸೊ ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡ್ಬೋದು. ಸೊ ತುಂಬ ಫ್ರೀ ಇರ್ತೀರಿ ಕೆಲವರು. ಸೊ ಅದನ್ನು ಕೆಲವರು ಮಕ್ಕಳಿಗೋಸ್ಕರನೇ ಜಾಸ್ತಿ ಡಿಶನ್ನು ಮಾಡ್ತಾ ಇರ್ತಾರೆ. ಸೊ ಹಾಗಾಗಿ ಪ್ರತಿ ಭಾನುವಾರ ಕೂಡ ನಾವು ಬಂದೇ ಬರ್ತೇವೆ. ಸೊ ನೆಕ್ಸ್ಟ್ ಎಪಿಸೋಡ್ನಲ್ಲಿ ಮತ್ತೊಂದು ಡಿಶ್ನಲ್ಲಿ ಬರ್ತೇವೆ. ಸೊ ಟಿಲ್ ದೆನ್ ಕೀಪ್ ವಾಚಿಂಗ್ ಸೋನಾ ಟಿವಿ. ಬಾಯ್.